ರೈತರ ಅಕೌಂಟ್ಗೆ ದುಡ್ಡು ಹೋಗಿದೆ. ಪರಿಹಾರದಲ್ಲಿ ಇನ್ನೂ ಎಂಟ್ರಿ ಮಾಡ್ಬೇಕು ಸರ್. ಇದೆಲ್ಲ ಈಗ ಕಂಬೈನ್ಡ್ ಸರ್ವೆ ಆಗಿದೆ, ಎಲ್ಲ ಆಗಿದೆ. ಪರಿಹಾರದಲ್ಲಿ ಏನು ಎಂಟ್ರಿ ಆಗ್ತಾ ಇದೆ ಆದಾದಾಗ ಬಿಡುಗಡೆ ಆಗ್ತಾ ಇದೆ. 116 ಕೋಟಿ ಹೋಗಿದೆ. ಎಲ್ರಿ ಯಾರಿಗ ಹೋಗಿದೆ? ನಿಮ್ಗೆ ತಂದು ತೋರಿಸ್ತೀವಿ. ರೈತರ ಅಕೌಂಟಿಗೆ ಹೋಗಿದೆ. ತೋರಿಸಿ. ಮೊನ್ನೆ ರೈತರು ನನಗೆ ತೋರಿಸಿದ್ದಾರೆ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಾವು ಸರ್ವೆ ಮಾಡಿಸಿದೀವಿ. ಈಗ ಕೇಳಿ, ಸ್ವಲ್ಪ ಕೂತ್ಕೊಳ್ಳಿ ಪ್ಲೀಸ್. 5,81,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಹೇಳಿದ್ರು. ಯಾಕಂದ್ರೆ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಮೊನ್ನೆ ಸೆಂಟ್ರಲ್ ಟೀಮ್ ಬಂದಿದ್ದವರಿಗೆ ಮೆಮೊರಾಂಡಮ್ ಕೊಟ್ಟಿದ್ದಾರೆ. 5,81,000 ರೂಪಾಯಿ ಎಲ್ಲ 81,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ. ಅದು 6 ಲಕ್ಷ ಚಿಲ್ಲರೆ ಆಗಿದೆ ಅಂತ ಈಗ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಇಟ್ ಇಸ್ 10 to 12 lakh ಹೆಕ್ಟೇರ್ಸ್ನಲ್ಲಿ ಬೆಳೆ ಹಾನಿ ಆಗಿದೆ. ಸೊ ಇನ್ನೊಂದು 11 ಲಕ್ಷ ಪ್ರದೇಶದಲ್ಲಿ ಬಿತ್ತನೆ ಮಾಡಲಿಲ್ಲ. 11 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಿಲ್ಲ. ಈ ವರ್ಷ ಜೂನಿಂದ ಇಲ್ಲಿವರೆಗೆ ಬೆಳೆ ಹಾನಿಗೂ ಕೊಟ್ಟಿಲ್ಲ, ಮನೆ ಹಾನಿಗೂ ಕೊಟ್ಟಿಲ್ಲ. ಯಾರ ಮನೆಗೆ ನೀರು ನುಗ್ಗಿದೆ ಅವ್ರ ಮನೆಗೆ ಮಾತ್ರ 10,000 ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಇದೆ. RTGS ಮಾಡಿದ್ದೀವಿ ಅವ್ರ ಮನೆ ಇದಕ್ಕೆ ಅಂತ. ನಿಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಕೂಡ RTGS ಮಾಡ್ತೀವಿ, ಇನ್ನೂ ಸರ್ವೆ ಮಾಡಿಲ್ಲ. ಇವತ್ತು ಮಳೆ ಇದೆಯಲ್ಲ, ಎಲ್ಲಿ ಸರ್ವೆ ಮಾಡಿದ್ದೀರಿ? ಮಳೆ ಅಲ್ಲ ಆಯ್ತು ರೀ, ಮಳೆ 20 ಜಿಲ್ಲೆಗಳಲ್ಲಿ ಬೀಳ್ತಾ ಇತ್ತು. ಎಲ್ಲಿ ಸರ್ವೆ ಮಾಡಿದ್ರಿ ನೀವು? ಜಾಯಿಂಟ್ ಸರ್ವೆ ಆರ್ಡರ್ ಮಾಡಿದ್ದಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡೂ ಸೇರಿ ಸರ್ವೆ ಮಾಡಬೇಕು ಅಂತ. ಸೋ ಫಾರ್ ನೋ ಪರ್ಸನ್ ಎಸ್ ರಿಸೀವ್ಡ್ ಆಗಿದೆ ಸರ್ ಕಾಂಪನ್ಸೇಷನ್ ಆಗಿದೆ ಸರ್. ನಾನು ಬೇಕಾದ್ರೆ ನಾಳೆ ಯಾರು ಎಲ್ಲ ಅಕೌಂಟ್ ನನ್ನ ಹತ್ರ ಕೊಡಿ. ನೀವು ಅಗ್ರಿಕಲ್ಚರ್ ಮಿನಿಸ್ಟರ್ ಕೊಡಿ. ಅಲ್ಲ, ನಾಳೆ ನಿಮಗೆ ತಂದು ಕೊಡಿ. ನಾಳೆ ಯಾಕೆ ಕೊಡ್ತೀರಿ? ಈಗಲೇ ಕೊಡಿ. ಯಾರ ಅಕೌಂಟ್ಗೆ 116 ಕೋಟಿ ಬಿಡುಗಡೆ ಆಗಿದೆ. ಎಲ್ಲಿ ಯಾರಿಗೆ ಬಿಡುಗಡೆ ಆಗಿದೆ? ಯಾರಿಗೂ ಬಿಡುಗಡೆ ಆಗಿಲ್ಲ, ದುಡ್ಡು ಕೊಟ್ಟಿಲ್ಲ, ಬಿಡುಗಡೆ ಆಗಿದೆ ಸರ್. ಅಲ್ಲ, ಸರ್ಕಾರ ಹೇಳಿದಂಗೆ ನಂಬಬೇಕಲ್ಲ ನಾವು. ಯು ಆರ್ ಎನ್ ಅಗ್ರಿಕಲ್ಚರ್ ಮಿನಿಸ್ಟರ್, ಯು ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದಿಸ್. ಪ್ರವಾಹ ಬಂದಾಗ ನಿಮ್ಮ ಹತ್ರ ಕೊಡಿ, ಲೆಕ್ಕ ಕೊಡಿ. ಲೆಕ್ಕ ಈಗ 6 ಲಕ್ಷ. ಸುಮ್ಮನೆ ಯಾರ್ಯಾರು ಕೊಟ್ಟಿದ್ರಿ, ಯಾವ್ಯಾವ ತಾಲೂಕು ಕೊಟ್ಟಿದ್ದೀರಿ, ಎಷ್ಟು ಕೊಟ್ಟಿದ್ದೀರಿ? ಬಾದಾಮಿ ತಾಲೂಕಿಗೆ ಎಷ್ಟು ಕೊಟ್ಟಿದ್ದೀರಿ ಹೇಳಿ? ಎಷ್ಟು ಎಕರೆ ಇದಾಗಿದೆ, ಎಷ್ಟು ಕೊಟ್ಟಿದ್ದೀರಿ? ಬಾದಾಮಿಗೆ ಎಷ್ಟು ಕೊಟ್ಟಿದ್ದೀರಿ ಅಂತ. ನೀವು ಬಾದಾಮಿ ಬೇಕಾದ್ರೆ ನಾಳೆ ತಕ್ಕೊಡ್ತೀನಿ. ಏನು ಹೇಳೋದಲ್ಲ, 16 ಕೋಟಿ ಕೊಟ್ಟಿದ್ದೀವಿ ಅಂದ್ರೆ ಸರ್ಕಾರ ಸುಳ್ಳು ಹೇಳ್ಬೇಕು. ಗೊತ್ತಾಯ್ತು.